ಹಾಯ್ ಹೆಲೋ ನಮಸ್ಕಾರ. ಲಾಸ್ಟ್ ವೀಕೆಂಡಲ್ಲಿ ಸ್ವಲ್ಪ ಸ್ಪೆಷಲ್ ಆದಂತಹ ಪೀಸ್ಫುಲ್ ಈವ್ನಿಂಗ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು. ಆಗ ನಮಗೆ ನೆನಪಾಗಿದ್ದೇ ದುಬೈಯಲ್ಲಿರುವ ಪ್ರಾಮಿಸ್ ಬ್ರಿಡ್ಜ್. ಹಾಗಾಗಿ ಅಲ್ಲಿಗೆ ಹೋಗಿ ಸ್ವಲ್ಪ ವಾಕ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಯಾಕೆ ಈ ಪ್ಲೇಸ್ ತುಂಬಾ ಯುನಿಕ್ಯು ಅಂತ. ಧರ್ಮದ ಹೆಂಡತಿ ಎಲ್ಲಿಗೆ ಬಂದದ್ದು ನೀನು ಹೇಳಲ್ವಾ? ನಾವು ಆ್ಯಕ್ಚುಲಿ ಇವತ್ತು ಬಂದಿರೋದು ಒಂದು ಸ್ಪೆಷಲ್ ಆದ ಲೊಕೇಶನಿಗೆ. ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಬರೋದು, ಸೊ ಅದಕ್ಕೆ ನಾನು ಅವರನ್ನು ಕರ್ಕೊಂಡು ಬಂದಿದ್ದು ಡ್ರೈವ್ ಮಾಡಿಕೊಂಡೆಲ್ಲ. ಗೊತ್ತುಂಟಾ, ನಾವಿವತ್ತು ಬಂದಿರೋದು ಲಾಕ್ ಬ್ರಿಡ್ಜಿಗೆ, ಲಾಕ್ ಬ್ರಿಡ್ಜಿಗೆ. ಯಾರು ತುಂಬ ಡೀಪ್ ಲವ್ ಮಾಡ್ತಾ ಇದ್ದ, ಸೊ ಅವ್ರು ಏನು ಮಾಡ್ತಾಯಿದ್ರು, ತಮ್ಮ ಪ್ರೀತಿನ ಉಳಿಸ್ಬೇಕು ಅಂತ ಹೇಳಿ, ಅದೊಂದು ನಂಬಿಕೆ ಅಂತೆ. ಸೊ ಲಾಕನ್ನು ತೆಗೆದು ಆ ಬ್ರಿಡ್ಜ್ ಒಳಗಡೆ ಲಾಕ್ ಹಾಕಿ ಕೀಯನ್ನು ಇದರೊಳಗೆ ಹಾಕೋದಂತೆ. ಇದರೊಳಗೆ ಯಾವುದ್ರೊಳಗಡೆ ಅಂದರೆ ನಮ್ಮ ಇಲ್ಲಿ ಕೊಡ ಇದೆ ಅಲ್ಲ, ಇದರ ಒಳಗಡೆ. ಸೊ ಅದು ಲಾಕ್ ಓಪನ್ ಆಗುವವರೆಗೂ ಆ ಪ್ರೀತಿ ಶಾಶ್ವತವಾಗಿರುತ್ತಂತೆ. ಲಾಕ್ ಒಮ್ಮೆ ಓಪನ್ ಆದರೆ ಹೋಯ್ತಲ್ವಾ? ಅದಕ್ಕೆ ಅಲ್ವಾ ಲಾಕನ್ನು ಇದಕ್ಕೆ ಬಿಸಾಕೋದು, ಕೀಯನ್ನು. ಕೀಯನ್ನು. ಎಕ್ಸೈಟ್ಮೆಂಟ್ ಅಂತ ಹೇಳ್ತಾರೆ ಅಂತಿಲ್ಲ. ಬಟ್ ಎಷ್ಟು ಲಾಕ್ ಇದೆ ಗೊತ್ತು, ನಾನು ಅನ್ಕೊಳ್ದು ಆಗಿನ ಕಾಲದಲ್ಲಿ ಅಷ್ಟು ಪ್ರೇಮಿಗಳಿದ್ರ ಅಂತ. ಇದೆಲ್ಲ ಕಾಣುದು ಲಾಕ. ಅಲ್ಲೆಲ್ಲ ಇದೆ, ಚೆನ್ನಾಗಿದೆ, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಒಂದು ಈವ್ನಿಂಗ್ ವಾಕ್ ಬರ್ಬೋದು. ನನ್ನ ಹಸ್ಬೆಂಡ್ ನೆನೆಸ್ಕೊಳ್ತಾ ಇದ್ದಾರೆ. ನನಗೆ ಫಸ್ಟೇ ಗೊತ್ತಿದ್ರೆ ನಾನು ಮತ್ತು ನನ್ನ ಲವ್ವರು ಬಂದು ಹಂಗೆ ಲಾಕ್ ಮಾಡಿ ಇಟ್ಟು. ಹೌದು ನೀನು ಐಡಿಯಾ ಕೊಟ್ಟಿದ್ದಾಳೆ, ಅದು ಇನ್ನೂ ಸಾಕು, ಇನ್ನೂ ಸಹ ಮಾಡ್ಬೋದಲ್ವಾ? ಇನ್ನೂ ಸಹ ಅದ್ರಲ್ಲಿ ಹಾಕಿಬಿಡ್ಬೋದು. ಇನ್ನೂ ಆಗೋದೇ ಇಲ್ಲ. ಹೌದಾ? ಚಾನ್ಸೇ ಇಲ್ವಾ? ಏನು ಮಾಡಿದ್ರು ಆಗಲ್ವಾ? ಟಿಪ್ಪರ್ಲಾಗ ಹಾಕಿದ್ರು ಆಗಲಿಕ್ಕಿಲ್ಲ. ಓ ನನ್ನ ದೇವರೇ, ಏನಿದು? ನೀವು ಬಲೆಗೆ ಬಿದ್ದಾಯ್ತು. ಆಯ್ತು, ನೋಡೋಣ. ಎಂತ ತೆಗೆದುಕೊಡ್ದಿಲ್ವಾ ನನಗೆ? ನೋಡಿ, ನೀರುಂಟಲ್ಲ, ಕುಡಿ. ಇಷ್ಟು ನೀರಿದೆ ಮಾರ ಇದು. ಬಾ ನೋಡುವ ಎಂತ ತೆಗೆದುಕೊಳ್ಳುವ ಅಂತೇಳಿ. ಅದು ನೋಡಿ, ಬಾತ್ಕೊಡಿ. ಅದು ಇನ್ನಾಗಿ ಅದು ಸಹ ಒಂದು ಆರ್ಟಿಫಿಷಿಯಲ್ ಬಾತ್ಕೊಳ್ಳಿ. ಮಂಗ ಮಾಡುದು ಮಾರೆ. ಅದೇನು ತುಡುಕಿದೆ ಅಂತ ನೀರಲ್ಲಿ? ತುಡುಕಿದೆ ಅಂತ ನೀರಲ್ಲಿ? ಅದೇ ಕೀಯನ್ನು ಹುಡುಕ್ತಾ ಇದೆ. ಕೀಯನ್ನು ಹುಡುಕ್ತಿದೆಯಾ? ಹೌದು ಮರಿ, ಎಲ್ಲ ಹಾಗೆ ಇದೆ ನೋಡಿ. ಅಲ್ಲಿ ಸಹ ಬಾತ್ಕೊಳ್ಳಿ ನೋಡಿ. ಅದು ಆರ್ಟಿಫಿಷಿಯಲ್ ಆಗಿರೋದು ಮತ್ತೆ ಅಂತ ಹೇಳಿದ್ರೆ ಇರ್ಬೇಕೈತಿ ಸ್ಟೋರಿ ಎಲ್ಲ. ನಮಗೆ ಯಾರು ಮಾತಾಡೋದು, ಬಾಯಿಂದ ಬಾಯಿಗೆ ಬಂದ ಮಾತಾಡೋದು. ಓಕೆ, ನನಗೆ ಹಸಿರು ಆಗ್ತಿದೆ ಅಂತ ತೆಗೆದುಕೊಡು. ನಾನೇ ಇದೀನಲ್ಲ, ಆಕ್ಚುಲಿ ಹಸ್ಬೆಂಡ್ ವೈಫಿಗೆ ತೆಗೆದು. ನಾನು ಎಣಿಸ್ಕೊಂಡಿದ್ದೆ ಯಾಕೆ ಇನ್ನು ಬಂದಿಲ್ಲ ಅಂತೇಳಿ. ಇಲ್ಲಿ ನೋಡಿ, ಆಕ್ಚುಲಿ ಈಗ ವೆದರ್ ಇದೆ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ನನ್ನ ಹಸ್ಬೆಂಡ್ ಮುಖದಲ್ಲಿ ಬೆವರು ನೋಡಿ. ಅಂದ್ರೆ ಏನು, ಏನೋ ಭಯ ಪಡ್ತಾ ಇದ್ದಾರೆ ಅವರು. ನನಗೆ ನೀನು ಹೇಳಿದಲ್ವಾ ನನ್ನ ನೆಕ್ಸ್ಟ್ ಇದು ಕೀಯನ್ನು ಲಾಕ್ ಮಾಡೋದು, ಹಾಗೆ ನನಗೆ ನೆನಪುಕೊಂಡ್ರೆ ನೆಕ್ಸ್ಟಿನ ಬಗ್ಗೆ ಎಲ್ಲ. ಹೆಂಗನಿಸ್ತು ಪ್ಲೇಸ್? ಫಸ್ಟ್ ಟೈಮ್ ಬರ್ತಾ ಇದ್ದೀರಲ್ಲ? ಲೊಕೇಶನ್ ಸೂಪರ್, ಒಳ್ಳೆದಿದೆ. ಸೊ ಯಾರೆಲ್ಲ ಲಾಕ್ ಬ್ರಿಡ್ಜಿಗೆ ಬಂದಿಲ್ವಾ, ಬನ್ನಿ. ನಿಮ್ಮ ಸಹಪಾಠಿಯನ್ನು, ಪಾರ್ಟ್ನರನ್ನು, ಗರ್ಲ್ ಫ್ರೆಂಡನ್ನು, ಯಾರನ್ನು ಕರ್ಕೊಂಡು ಬನ್ನಿ, ತಿರುಗಿ ಖರ್ಚು ಮಾಡಿ ಮತ್ತೆ ಹೋಗಿ ಮನೆಗೆ ಅಷ್ಟೇ. ತುಂಬ ಹೋಟೆಲ್ಸ್ ಎಲ್ಲ ಇದೆ ಅಲ್ಲ, ರೆಸ್ಟೋರೆಂಟ್ ಎಲ್ಲ ಇದೆ ಅಲ್ಲ? ಹಾಂ, ಎಲ್ಲ ಇದೆ, ತಿನ್ನೋಕ್ಕೆಲ್ಲ ಎಲ್ಲ ಇದೆ. ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಮಕ್ಕಳಿದ್ರೆ ಒಳ್ಳೆಯದು. ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಲ್ಲಿ ಒಳ್ಳೆ ವ್ಯವಸ್ಥೆ ಎಲ್ಲ ಇದೆ. ನಮಗೆಲ್ಲ ಏನು ವ್ಯವಸ್ಥೆ ಇಲ್ಲ ಮಾರೆ. ಮದುವೆ ಆಗದವರಿಗೆ ಒಳ್ಳೆ ವ್ಯವಸ್ಥೆ ಇದೆ, ಬಂದು ನೋಡಿದ್ರೆ ಕಣ್ ತಂಪು ಮಾಡ್ಬೋದು ಅಷ್ಟೇ. ಕೊನೆಗೂ ಬಂತು. ಇದರಲ್ಲಿ ನಾನು ಉಂಟಲ್ಲ, ನಾನು ಲಾಸ್ಟ್ ಜನ್ಮದಲ್ಲಿ ಹಾಕಿರ್ಬೋದಲ್ಲ? ಹೌದೌದು, ಲಾಸ್ಟ್ ಜನ್ಮದಲ್ಲಿ ಹಾಕಿರ್ತಿ ನೀನು. ಲಾಸ್ಟ್ ಜನ್ಮದಲ್ಲಿ ಕಪ್ಪೆಯಾಗಿ ಮೀನಾಗಿ ಇದರಲ್ಲಿ ಇರ್ಬೋದು ನೀನು. ಪುಲ್ಕ್ ಅಂತ ಹೋಗ್ತಾ ನಾನು ಯಾವುದೊಂದು ಈಗ ಅಕ್ಕಿಯನ್ನು ಮುಟ್ಟುದಂತೆ, ಅವಾಗ ನನಗೆ ಲಾಸ್ಟ್ ಜನ್ಮದೆಲ್ಲ ನೆನಪಾಗಿದೆ. ಮತ್ತೆ ನಿಮ್ದು ನೆನಪಿರಲ್ಲ, ಎಂತ ಮಾಡ್ತೀರಾ? ನನಗೆ ತುಂಬ ಖುಷಿ. ಮುಟ್ಟು ನೋಡುವ, ಆಗ್ತದೆ ನೋಡುವ ಒಮ್ಮೆ. ಇದೇ ಅದಂತ ಲಾಕ್ ಬ್ರಿಡ್ಜ್. ಇಂಥದ್ದು ಇಲ್ಲಿ ಒಂದಿದೆ,
ಅಲ್ಲಿ ಒಂದಿದೆ, ಈ ಕಡೆ ಒಂದು ಎರಡೇ ಇರೋದು. ಎರಡೇನಾ? ಹ್ಞೂ ಅಲ್ಲೊಂದಿದೆ, ಆ ಕಡೆ ಇಲ್ಲಲ್ಲ.